ಶ್ಯಾಮ ಒಂಜಿ ಮಾಗಣೆ ಸ್ವಲ್ಪ ಅಮ್ಮೆಂಬಳ ಮಾಗಣೆ ಕುರ್ನಾಡು ಸೋಮನಾಥ ದೇವರ ಹಿರಿಯರಾದಿದ್ದು 4 ಗ್ರಾಮಗೂ 4 ದೈವಗಳುಂಡು. ಪಜೀರು ಗ್ರಾಮಗೂ ಅರಸ ಬಂಡಿತ್ತಾಯ, ಬೋಲಿಯಾರ್ಗೆ ಕುರಿಯಾಡ್ತಾಯಿ, ಕುರ್ನಾಡಿಗೆ ಗಿರಾವು ಅಂಚನೆ ಚೀಳೂರು ಗ್ರಾಮಗೂ ಅಂಗಾರ ಕೃಷ್ಣ. ಈ 4 ಪ್ರಧಾನ ದೈವರು ಮಾಗಣದ ದೈವಗಳಾದಿದ್ದನು. ನಮ್ಮ ಪಜೀರು ಅರಸ ಮಂಡಿತಾಯ ದೈವದ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕನ್ನಡ 2008 ಬಾರಿ ಪೊರ್ಲೂಡು ನಡೆದನು. ಇದು ಸುಮಾರು 25 ವರ್ಷಗಳು ತುಂಬ ಏನಂಚಿನ ಭಂಡಾರದೆಲ್ಲದ ಕೆಲಸ. ಭಂಡಾರದಲ್ಲಿ ಜೀರ್ಣಾವಸ್ಥೆ ಹಿಡಿತಾನೆ ಇರೋದು ತಂತ್ರಿದಾರನ ಆದೇಶದ ಪ್ರಕಾರ ದೈವಜ್ಞಾನ ಕುಂದಿದ ಪ್ರಶ್ನೆ ಚಿಂತನೆ ಮಂತದನಾಗ ಸ್ವಲ್ಪ ಭಂಡಾರದಿಲ್ಲದ ನವೀಕರಣ ಅವಳೊಂದು ತೋರಿದು ಬರ್ತಾನೆ. ಆ ಪ್ರಕಾರ ಮಾಗಣದ ಹಿರಿಯಾಗ್ಲಿನ ದುಂಬದಿ ಒಂದು, ಗ್ರಾಮದ ಗುತ್ತುಗಾಲಿಕೆದಾಗ್ಲಿನ ದುಂಬದಿ ಒಂದು, ಸಮಸ್ತ ಹೆಂಗ್ಲ ಪರಿಚಾರಕ ವರ್ಗದಲ್ಲಿ ನೆನೆತಂದು ಇನ್ನಿತ ದಿನಟ್ಟು ನಮ್ಮ ಈ ಶಿಲಾನ್ಯಾಸ ಮಾಡ್ಕೊಂಡು ತೀರ್ಮಾನ ಮಾಡ್ತದ. ಯಾಕೆ ತುಂಬ ಕರಿನ ಆಗಸ್ಟ್ 24-25ನೇ ತಾರೀಕು ದಾನಿ ದೈವ ಗೋಡಿ ಸಂಜೆ ಬೇರೆ ಪರಿಹಾರಾರ್ಥ ಹೋಮಾದಿನ ನಡೆತದೆ. 25ನೇ ತಾರೀಕು ದಾನಿ ಬಾಳಗಡೆ ಪ್ರತಿಷ್ಠೆ ಅಂತ ಪರಿಪೂರ್ಣರು ದೈವದ ಚಾಕಿರಿ ಬಿಡಾವನ್ನು ಸಂಕ್ರಮಣ ಕೆಲಸ ಅಂಚನೆ ನವರಾತ್ರಿದ 10 ದಿನದ ಪೂಜೆ ಪರಿಪೂರ್ಣ ನವರಾತ್ರಿ ವಿಶೇಷವಾದ 10 ದಿನದ ಭಜನಾ ಕಾರ್ಯಕ್ರಮಗಳ ಸಮಿತಿದಾಗಲಿ ನಡೆಸೋದು ಗುರಿಯರು ಅಂಚನೆ ಬಾಲಾಲಯ ಐನರ ಪ್ರತಿ ಶುಕ್ರವಾರ ನಮ್ಮ ಸ್ವಲ್ಪ ಭಜನೆ ಮಲ್ಪಣಿಂದ ತೀರ್ಮಾನ ಮಾಡ್ತದ. ಬೈಯದ ಹೋಗಲು ಭಜನಾ ಕಾರ್ಯಕ್ರಮ ಮಾಡ್ತದೆ. ಆ ದೈವ ಸಾನ್ನಿಧ್ಯನ ಹೆಚ್ಚ ಮಾಡ್ಕೊಂಡಿನ ಉದ್ದೇಶಗಳು ಆ ಧಾರ್ಮಿಕ ಕಾರ್ಯಕ್ರಮನ ಜೀವನದಲ್ಲಿ ಇನ್ನಿತ ದಿನ ನೀಲೇಶ್ವರ ಪದ್ಮನಾಭ ತಂತ್ರನ ಆದೇಶದ ಪ್ರಕಾರ ನಮ್ಮ ನಡೆಬೆಯಲ್ಲ ಶಂಕರನಾರಾಯಣ ಭಟ್ಟನ ನೇತೃತ್ವಗಳು ಶಿಲಾನ್ಯಾಸದ ಕಾರ್ಯಕ್ರಮ ನಮ್ಮ ಜೀವನದ ಈ ಒಂದು ಶಿಲಾನ್ಯಾಸದ ಕಾರ್ಯಕ್ರಮದ ಒಟ್ಟಿಗೂ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೂಡಿಸಿನ ಆ ಒಂಜಿ ವಿಜ್ಞಾಪನಾ ಪತ್ರನ ಬಿಡುಗಡೆ ಮಾಡ್ಕೊಂಡ ಜಿಲ್ಲೆಯ ಕಾರ್ಯಕ್ರಮ ನಮಗೆ ಒಟ್ಟಿಗೆ ಜೀವನದ ಕಡೆತ ಕೋಡೆದಾನಿಗೆ ಲಾಸ್ಟ್ ಮೂಮೆಂಟ್ ತಯಾರಿ ಬಂತು. ಕೋಡೆದಾನಿಗೆ ಕಡೆ ಕನೆಗೆ ನೆನಪಾನಿದ್ದೆ ದಾದಾ ಒಂದು
ಇನ್ವಿಟೇಷನ್ ಬಿಡುಗಡೆ ಮಲ್ಪನಾಗ ಒಂದು ಕಾರ್ಯಕ್ರಮ ದೀವೊಂಡ ಎಡ್ಡೆ ಅಂತ ಒಂದು ಮಾತೆಲ್ಲ ತೀರ್ಮಾನ ಮಾಡ್ತ ಪ್ರಕಾರ ಐದು ಬಿಡುಗಡೆ ಮಲ್ಪಣ ನನ್ನ ಏರು ಯೋಗ್ಯರು ನನಗ ಮಾಗೇನಡೆ ಎಂಕ್ಲೆಗ್ ಹಿರಿಯರು ಯೋಗ್ಯರು DCC ಬ್ಯಾಂಕ್ದ ಡೈರೆಕ್ಟರ್ ಅದೇ ರೀತಿ ಶಾರದಾ ವಿದ್ಯಾ ಗಣಪತಿ ಶಾಲೆದ ಸಂಚಾಲಕರ ಶ್ರೀ TG ರಾಜನ್ ಭಟ್ರು ಯೋಗ್ಯರು ಬಣ್ಣದ ತೀರ್ಮಾನ ಬಂತದೆ ಕರಿನ ನಮ್ಮ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಹರಿ ಬರ್ತದೆ ಕೆಲಸ ಬಾರಿ ಪೊರ್ಲುಡು ಸಾಂಗವಾದ ನಡೆದ್ರೆ ನಿಧಿ ಕುಂಭದ ನಿಧಿ ಅಂಚಿನ ನನಗೆ ಬಾರಿ ಪೊರ್ಲುಡು ಸೇರಿದು ಬರ್ತಿದ್ದೇನೆ ಅಂಚ ಆ ಒಂದು ಸಂಕಲ್ಪನೆ ಇದೆಯೊಂದು ಇನ್ನಿತ ದಿನಟು ಹಿರಿಯ ನೆಂಚಿನ ರಾಜನ ಭಟ್ರೇನು ಈ ವಿಜ್ಞಾಪನ ಪತ್ರ ಬಿಡುಗಡೆಗೆ ನಮ್ಮ ಮಾತೆಲ್ಲ ತೀರ್ಮಾನ ಮಂದಾರಗಳಲ್ಲಿ ಇದೆ ಬತ್ತನಂಚಿನ ಹಿರಿಯ ನೆಂಚಿನ ರಾಜ ಭಟ್ರೇನು ಸಮಸ್ತ ಭಕ್ತ ಬಾಂಧವರ ಪಡೆದು ಉಡಂಬಡಿಸಿಕೊಂಡು ಅದೇ ರೀತಿ ಈ ಕಾರ್ಯಕ್ರಮಗಳು ನಮ್ಮ ಕ್ಷೇತ್ರದ ಆಡಳಿತ ಮುಖ್ಯಸ್ಥರು ಹಿರಿಯ ನೆಂಚಿನ ವಜೀರ್ ಮತ್ತು ರಮೇಶ್ ವೇದಿಕೆಯಲ್ಲಿ ಯಾರೆಲ್ಲ ಸ್ವಾಗತ ಮಾಡ್ಕೊಂಡ್ರಲ್ಲ ಗ್ರಾಮದ ಪ್ರಥಮ ಪ್ರಜೆ ಹಿರಿಯ ನೆಂಚಿನ ಸೀತಾರಾಮ್ ಶೆಟ್ಟರ್ ಮಗಲಿ ಒಳ್ಳೆಯರು ಅರೆಲ್ಲ ಯಾನ ಸ್ವಾಗತ ಮಾಡ್ಕೊಂಡಲ್ಲಿ ಎಂಗ್ಲ ಬಂಗೇರ ಗುತ್ತದ ಪೊದ್ದು ಎಂಗ್ಲ ಹಿರಿಯರ ಎಂಗ್ಲ ಕೂಡ ಮಾರ್ಗದರ್ಶನ ಮಾಡ್ತಾ ನೆಂಚಿನ ಶ್ರೀಯುತ ಸೀತಾರಾಮ್ ಶೆಟ್ಟರ್ ವೇದಿಕೆಯಲ್ಲಿ ಅರೆಲ್ಲ ಮಾತಿನ ಪರವಾಗಿ ಸ್ವಾಗತ ಮಾಡ್ಕೊಂಡಲ್ಲಿ ಬಂಗೇರ ಗುತ್ತದ ರಾಯನಿಂದ ಇದ್ದ ಕುಟುಂಬದ ಹಿರಿಯರು ಶ್ರೀಯುತ ಬಾಲಕೃಷ್ಣ ರೈಕಲು ಮಿತ ಚಾವಟ್ಟುಲ್ಲೇರು ಅರೆಲ್ಲ ಇದಕ್ಕೆಲ್ಲ ಪಾಳೆಮರ ಗುತ್ತದ ಕ್ಯಾಂಪನ್ನ ರೈಕಲು ಚಾವಟ್ಟುಲ್ಲೇರು ಅರೆಲ್ಲ ಸ್ವಾಗತ ಮಾಡ್ಕೊಂಡಲ್ಲಿ ಅಂಚೆನೆ ಬಡ್ಲಗುತ್ತು ಮಂಜುನಾಥ್ ಸಾಮಾನ್ಯರಲ್ಲೇರು ಅರೆಲ್ಲ ಸ್ವಾಗತ ಮಲ್ಪೆ ಅಧ್ಯಕ್ಷರಾದ ಸಂಸಾರ ಹಿರಿಯರ ನೆಂಚಿನ ಶ್ರೀಯುತ ಸದಾಶಿವ ರೈ ಖಾನ ಉಲ್ಲೇರು ಅರೆಲ್ಲ ಸ್ವಾಗತ ಮಾಡ್ಕೊಂಡಲ್ಲಿ ಈ ಕ್ಷೇತ್ರದ ಬಿಜೆಪಿದ ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇಂಗ್ಲ ಕೊಯ್ತಬೆಲ್ ಸಂಸಾರ ಶ್ರೀಯುತ ಸಂತೋಷ್ ಕುಮಾರ್ ರೈಕಲು ಉಲ್ಲೇರು ಅರೆಲ್ಲ ಸ್ವಾಗತ ಮಾಡ್ಕೊಂಡಲ್ಲಿ ಇನ್ನೋಡಿ ಶ್ರೀ ದುರ್ಗಾಪರಮೇಶ್ವರಿ ಸೋಮನಾಥ ದೇವಸ್ಥಾನದ ಆಡಳಿತ ಮುಖ್ಯೇಶ್ವರ ಶ್ರೀಯುತ ಚಂದ್ರಾಸ್ ಪೂಂಜೇರುಲ್ಲೇರು ಅರೆಲ್ಲ ಸ್ವಾಗತ ಮಾಡ್ಕೊಂಡ್ರೆ ಬೋಳ್ಯಾರ ಗುತ್ತದಾರು ಎಂಗ್ಲ ಜೋಟು ಸುಧೀರ್ ರೈ ಉಲ್ಲೇರು ಅರೆಲ್ಲ ಸ್ವಾಗತ ಮಾಡ್ಬೇ ಕ್ಷೇತ್ರದ ಪೂಜಾರು ಎಂಗ್ಲ ಬಾರಿ ಇಷ್ಟಪಡಿನ ಶ್ರೀಯುತ ಸುಬ್ರಾಯ ಪೂಜಾರ್ ನಮ್ಮ ಒಟ್ಟಿಗೊಲ್ಲೇರು ಅರೆಲ್ಲ ಸ್ವಾಗತ ಮಾಡ್ಕೊಂಡ್ರೆ ಎಂಗ್ಲ ದೈವ ಕಟ್ಟುನ ಎಂಗ್ಲ ಕನಂದೂರು ಕಾಂತನೆ ನಮ್ಮ ಒಟ್ಟಿಗೊಲ್ಲೇರು ಅರೆಲ್ಲ ಸ್ವಾಗತ ಮಾಡ್ಕೊಂಡ್ರೆ ದುಂಬು ಎಂಗ್ಲ ಜೀರ್ಣೋದ್ಧಾರದ ಸಂದರ್ಭ 2013 ದೈವಸ್ಥಾನದ ಜೀರ್ಣೋದ್ಧಾರ ಎನ್ನುವ ಸಂದರ್ಭಗಳು ದುಂಬು ಭಂಡಾರದ ಇಲ್ಲ ವಾರಿ ತಿರಿತನ ಐಕ್ಯ ಸರಿಯಾದ ವಾಸ್ತುದಾರ ಇಕ್ಲೆಗೆ ಗೋಪುರದ ಒಂದು ಕೊರ್ದಿದ್ದಾರೆ ನಕ್ಷೆ ಕೊರ್ದಿದ್ದಾರೆ ಐಕ್ಯ ಸರಿಯಾದ ಮಲ್ಕಿತ ಮುಖದನಾಗ ವಾಸ್ತವವಾದ ಭಂಡಾರದ ಇಲ್ಲಿ ದಿಕ್ಕಿಗೆ ಸರಿಯಾದ ಇಜ್ಜಾಣ ಮಲ್ಪನಂಚಿನ ಭಕ್ತರು ದಿಕ್ಕಿಗೆ ಸರಿಯಾದ ಬರ್ತಿರ್ತಾರೆ ಅದೇ ರೀತಿ ವಾಸ್ತುದಾರ ಬರ್ತದನಾಗ ದಿಕ್ಕಿಗೆ ಸರಿಯಾದ ಜನ ಒಂದು ಆಗ್ನೇಯಾಗಿ ಒತ್ತುದಿರ್ತದೆ ಅದಕ್ಕೆ ಈಶಾನ್ಯ ಭಾಗಗೂ ಮುಖ ಮಲ್ತದಂತೆ ಒತ್ತದ ಮಲ್ಪೇರ ಒಂದು ಈ ಸರ್ತಿದ ನೆಟ್ಟೆ ಅಂಚ ಅವತ್ತೊಂದೇ ಈ ರೋಡದ ಲೆವೆಲ್ಗೆ ಬಿಲ್ಡಿಂಗ್ ಎತ್ತರ ಬರ್ತದೆ ಕಟ್ಟಡ ಎತ್ತರ ಬರ್ತದೆ ನಡಬಹುದು ಭವಿಷ್ಯದ ಒಂದೇ ಬದಲಾವಣೆ ಮಲ್ಪನಂಚಿನ ತೀರ್ಮಾನ ಮಾಡ್ತಂದ ಅಂಚ ಈ ಒಂದು ಕಾರ್ಯಕ್ರಮ ವಾಸ್ತುದಾರ ನೆಚ್ಚಿನ ಬೆದರಡಕ ರಮೇಶ್ ಕಾರಂತಿಯರು ನೆಕ್ ವಾಸ್ತುಶಿಲ್ಪಿ ಅದುಲ್ಲೇರು ನೀಲೇಶ್ವರ ಉಚಿಲತಾಯ ಪದ್ಮನಾಭ ತಂತ್ರಲು ಕ್ಷೇತ್ರದ ತಂತ್ರಲು ಈ ಒಂದು ಕಾರ್ಯಕ್ರಮ ನಂಗೆ ಮಲ್ಪೋಡ್ದಂಡ ಮುಲ್ಪ ವಾಸ್ತು ದಿಕ್ಕು ಬದಲಾವಣೆ ಅನ್ನಾಗ ಒಂದು ಚೂರು ಜಾಗದ ಹೆಚ್ಚು ಕಮ್ಮಿ ಬರ್ತದೆ ನಂಗೆ ತೋಟೋರ್ದು ಅಂಚೆನೆ ಈ ಕದ ಭಾಗದ ತೋಟ ಒಂಚೂರು ಜಾಗೆ ಸೇರ್ಸೋಡಂಚಿನ ವ್ಯವಸ್ಥೆ ಬರ್ತದೆ ಈಗ ಬಾರಿ ಪ್ರೀತಿಯಲ್ಲಿ ಎಂಗ್ಲಿಗೆ ಒಪ್ಪಿಗೆ ಬಂದಾರ ಶ್ರೀಯುತ ಜಗನ್ನಾಥ್ ಶೆಟ್ಟರ್ ಹಿರಿಯ ಶ್ರೀಯುತ ಸುಬ್ರಾಯ ಪೂಜಾರ ರಡ್ಡು ಜನತೆ ಸಾಧಾರಣ ರಡ್ಡೆ ಮುಚ್ಚಿ ಸಂಸ್ಕಾರ ಜಾಗೆ ಮುಟ್ಟ ಎಂಗ್ಲಿಗೆ ಹೆಚ್ಚುವರಿ ಅದು ಬೋರ್ಡ್ ಹಾಕೊಂಡು ಆ ಜಾಗದ ವ್ಯವಸ್ಥೆಯನ್ನು ಆಗ್ಲಿ ಪೂರ್ಣ ಪ್ರಮಾಣದ ಒತ್ತದ ಎಂಗ್ಲಿಗೆ ಬರ್ತಾರೆ ಆಗ್ಲಿ ಮಾತೆಲ್ಲ ಪ್ರವಾದ ಶುರುವತ್ತ ಅಭಿನಂದನೆ ಅದೇ ರೀತಿ ಮಿತ್ತ ಭಾಗಗಳು ಜಾಗೆ ಎಂಗ್ಲ ತೀರ್ಥರೂಪರಾಯಣ ಸ್ವರ್ಗಸ್ಥರಾಯನಂಚಿನ ಶಿವಪ್ಪ ಸಫಲೇರ ಭಂಡಾರ ಗಾಂಧಗೊಟ್ಟೆ ಕಾರಣ ಜೋಕುಲು ಚಂದ್ರ ಸಂಚನೆ ಭಾಸ್ಕರ ಮಕ್ಕಳ ಕೊರ್ರೆ ಒತ್ತೊಂದೇ ಅಕ್ಲೆಗಳ ಮಾತೆಲ್ಲ ಪರವಾದ ಕೊಂಡ ತಂದೆ ಅಂತಂದಲ್ಲ ಅದೇ ರೀತಿ ಎದುರು ಪಾಕಿಗೆ ಪೋಪಣಂಚಿನ ಜಾಗೆ ನಮ್ಮ ಹೊಲಸಾರಿದ ಕಂಡದಲ್ಪ ಜಾಗೆ ವ್ಯವಸ್ಥೆ ಮಲ್ತಂದನು ಎಂಗ್ಲ ಕೇಶವ ಪೂಜಾರನ ಸಂಸಾರ ಅಂಚನೆ ಬಂಗೇದರ ಗೊತ್ತದ ಸಂಸಾರದಾಗಿ ಸ್ವಲ್ಪ ಗೋಡಿನ ಜಾಗದ ವ್ಯವಸ್ಥೆ ಅಕ್ಲ ದಾನ ರೂಪ ಕೊಡ್ಕೊಳ್ತೇವೆ
ಭಂಡಾರದಿಲ್ಲದ ಬ್ರಹ್ಮಕಲಶವು ನಾವು ಮಾತೆಲ್ಲ ചെയ്തേ ಮಾವಿನ ಮಾತೆಲ್ಲ ಸೇರಿದ ಅವಡೆ ಬೇರೆ ಪಾಲಿ ಖಾಲಿ ಫಜೀರ್ ಗ್ರಾಮಕ್ಕೆ ಸಂಬಂಧಪಟ್ಟ ಸಂಗತಿ ಅಷ್ಟೇ. ಇನಿ ಅಮೃತ ಕಲಿಗೇಳಿ ನೀಲೇಶ ಉಚಿತ ಪದ್ಮತಂತ್ರ ಮಾರ್ಗದರ್ಶಿಕೊಂಡು ವೇದ ಅಡಿಕಲ್ಲಿ ಶಂಕರಣ್ಣ ಭಟ್ರು ಶಿಲಾನ್ಯಾಸದ ಕೆಸಗಳ ಪಾಠವನ್ನು ಮಾತಬೇಲಿನ ಪಾರಿಪುರರು ಮತ್ತೆ ಇನಿ ಅದರೊಟ್ಟಿಗೆ ಒಂದು ವಿಜ್ಞಾಪನ ಪತ್ರವನ್ನು ಬಿಡುಗಡೆ ಮಾಡುವ ಕಾರ್ಯಕ್ರಮ. ಈ ಕ್ಷೇತ್ರದ ಆಡಳಿತ ಮುಖ್ಯಸ್ಥರನ್ನ ರಮೇಶ್ ಹೆಡಕರ್ನ ಮಾರ್ಗದರ್ಶನರು ನಡ್ಕೊಂಡು ಬೇಲೆ ಭಾರಿ ಪೂರ್ಲ ಆವಡಂಡ ನಮಾತ್ರ ಒಟ್ಟು ಸೇಡಂಡ ಒಂಜಿ ಲೆಕ್ಕೋಲೆ ಕೊಡು ಸಹಾಯ ಮಾಡ್ಕೊಂಡ ಸಹಾಯ ಒಂಜಿ ಬೇಡಿಕೆ ಕೊಡು. ಈ ಸಹಾಯವು ಬೇಡಿಕೆ ಮಲ್ಪನ ಕಾರ್ಯಕ್ರಮ ಒಂಜಿ ಮುದ್ರಣ ಮಲ್ತಗೆ ಒಂಜಿ ಲೆಪ್ಪನ ಮಾತೆ ಕಟ್ಟು ಇನಿ ಶತಮಾನದ ಇತಿಹಾಸ ಉಪ್ಪುನ ಈ ದೈವದ ಈ ಭಂಡಾರದಲ್ಲಿ ತೋರು ಮಲ್ಪನ ಬೇರೆಗೆ ಮುದ್ರಣ ಮಲ್ತನ ಈ ವಿಜ್ಞಾಪನ ಪತ್ರ ನೇನೆ ಭಾರಿ ಫೋಟೋ ಇಂದು ಮಾತ್ರ ಸೇರಿ ಬಿಡುಗಡೆ ಮಾಡ್ತಾರ. ಇಂದು ಬಂಡಾರ ದಿಂಜೋಡು ನಾವು ಮಾತೆಲ್ಲ ಸೇರಿನ ಬಂಡಾರ ದಿಂಜ ಬಾರಿ ಬಂದಲ್ಲ ಭತ್ತ ಪಜೋಕ್ಳು ಒಟ್ಟು ಸೇರಿದ್ರೆ ದೈವದ ಶಾಖ ಮೇಲೆ ಬಿಡಂಡ ಬಹುಶಃ ದೈವ ದೈವಗಳ ಸಂತೋಷ ಆಗ್ಬೋದು ತಂದೆ ತಾನಾದ ಬಂಡಾರ ದಿಂಜ ಅಂಚ ಇನ್ನು ಬಿಡುಗಡೆ ಮಾಡ್ತಾ ಈ ಜ್ಞಾಪನ ಪತ್ರದ ಮೂಲಕ ನಮ್ಮ ಮಾಗಣೆ ಮಾತೆಲ್ಲ ಒಟ್ಟು ಸೇರಿದ್ರೆ ಬಂಡಾರನ ದಿಂಗ್ಯಾವನ ಬೇರೆ ಮಲ್ಪುಗ ಭಾರಿ ಬೇಕಾ ಈ ಭಂಡಾರದಲ್ಲಿನ ಬ್ರಹ್ಮಕಲಶೋತ್ಸವ ನಡಪಡೆ ಮಾಗಣಿ ಸರ್ವೆ ಭೇಟಿ ಆಡಿ ಪ್ರಾರ್ಥನೆ ನಮ್ಮ ಮಾರ್ಚ್ ತಿಂಗಳದ 16-13 ತಾರೀಕಿಗೆ ಬ್ರಹ್ಮಕಲಶಕ್ಕೆ ದಿನದಿದ್ದ ವಿದ್ಯಾಧರಣ್ಣ ಮಾರ್ಚ್ 12-13 ಕೆಸರಗಲ್ಲ ಪಾಡ್ನೆಗೆ ತುಂಬೆ ತಂತಿರ್ದಾರ ದಿನಗೆ ತಂದು ಐದು ಅಕ್ಟೋಬರ್ ತಿಂಗಳದ ಕಾರ್ಯಕ್ಕೆ ಡೇಟ್ ಇತ್ತನಿ ಐದು ಹೊಡೆದು ಶುರುವಾತ ದಿನ ತಂದಾತನೆ ಕರಿನ 4-5 ವಾರಡ್ಲ ಭಾರಿ ಸಂಖ್ಯೆಡೆ ಸ್ವಲ್ಪ ಶ್ರಮದಾನದ ಕೆಲಸವನ್ನು ಸುರುತ ವಾರ 95 ಜನ ಇರ್ತೇವೆ. 2ನೇ ವಾರಗನ 114 3ನೇ ವಾರಗನ 140 4ನೇ ವಾರಗನ 190 ಕರಿನ 200 ಚಿಲ್ಲರೆ ಜನ ಶ್ರಮದಾನ ಮಾಡ್ತದೆ ಭಾರಿ ಹೋಗ್ಕೊಡು ವ್ಯವಸ್ಥೆ ಮಾಡ್ತಾರೆ. ನಮ್ಮ ದುಮ್ಮದ ದಿನಗಳ ನಿಮ್ಮ ಸ್ವಯಂ ಸೇವಕರಿಗೆ ನಿಮ್ಮ ಭಕ್ತಿಯರ್ನಕ್ಕೆ ಒಂದೇ ರೀತಿ ಸಹಕಾರ ಕೊರಪೇರಿ ಬಂದ ನಂಗಿನ ನಂಬಿಕೆ ನೆಗ್ಲ ಜೀವನ ಅದೇ ರೀತಿ ವಿಶೇಷವಾದ ಎಂಗ್ಲೊಂಜಿ ಬಂದ ಮಾತುದ ಒಬ್ಬ ಒಂಜಿ ಬಾಲಾಲಯ ತನಕ ಬಾಲಾಲಯದ ಭದ್ರತೆ ಬಗ್ಗೆ ನಂಗೆ ಭಾರಿ ಜಾಗೃತಿ ಕೊಡೋಣ. ಎಂಗ್ಲ ಗೋಪುರೋಡು ಬಾಲಾಲಯ ಅನ್ನೋದನ್ನೇ ಇದ್ದಾರೆ ರಕ್ಷಣೆಗೆ ದಾದ ಅಂತ ಕೇಳಿದ ನಾನು ಪ್ರತಿದಿನ ಬೈಯಡ್ 4-5 ಜನ ಒಬ್ಬ ಕಾಪುನಂಚಿನ ವ್ಯವಸ್ಥೆ ನಿತ್ಯ ನಿರಂತರವಾದ ಅವನು ಕರಿನ ಆಗಸ್ಟ್ 25ನೇ ತಾರೀಕು ಬಿಟ್ಟು ಪ್ರತಿದೊಂದು 30 ಟೀಮ್ ಮಾಡ್ತದ 4-5 ಅಂತ 30 ಟೀಮ್ ಮಾಡ್ತದ ಕಂಟಿನ್ಯೂಸ್ ಅಕ್ಲ ಒಂದೊಂದು ದಿನ ಒಂದೊಂದು ಗ್ರೂಪ್ ದಾಖಲೆ ಬರ್ತದೆ ಒಂದು ಕಾಪುನಂಚಿನ ವ್ಯವಸ್ಥೆ ಬೈಯಡ್ 8 ಗಂಟೆಗೆ ಬರ್ತೇರಿದಂಡ ಸ್ವಲ್ಪ 6 ಗಂಟೆ ಮಟ್ಟ ರಾತ್ರಿದಂಜಿ ಕಾವಲುಗಾರ ದೈವದ ಹೆಚ್ಚಿನ ಉಂಡ ಕೊಂಚ ರಕ್ಷಣೆಗೆ ಪಾಪಾಗ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಟಿಂಕಲ್ ಸೇರಿದ ಅಂದ್ರೆ ಪಜೀರ ಗ್ರಾಮದ ಮಾತೇರ್ಲ ಆಯ್ಕೆ ಮುಂತುವತ್ತು ಮಿತ್ತು ಮುಟ್ಟಲ್ಲ ಮಾತೇರ್ಲಕ್ಕೆ ಸಹಕಾರ ಕೊಡ್ತೇವೆ. ನನ್ನ ಜಾತಿ ಜನ ಎಕ್ಲಿಕ್ಕೆ ಅವಕಾಶ ಮಂತು ಕೊರ್ಲಿಂದ ಮಾಡ್ತೇವೆ. ಒಂದು ಬಾರಿ ಎದ್ದೆಪ್ಪದ ಒಂದು ಸೂಚನೆ ಬಂದು ಭಜನಾ ಕಾರ್ಯಕ್ರಮ ನನ್ನ ಎಲ್ಲ ಮಟ್ಟಲ್ಲ ಭಜನಾ ಕಾರ್ಯಕ್ರಮ ಹಾಕೊಂಡು 5 ಬೊಕ್ಕಲ ನಮ್ಮ ಕಲಶದ ಬೊಕ್ಕಲ ಭಜನೆ ಮಲ್ಕೊಂಡು ಬಂದು ಮಾತ್ರ ಭಜಕರ್ನಗಳನ್ನ ಅಪೇಕ್ಷೆ ಉಂಟು ದೇವರ ದಯಕ್ಕೆ ಅವಲ ಮುಂದುವರಿಯದೆ ಬಂಗದ ಸಂಸಾರ ಬಗ್ಗೆ ಪೂರ ದೂರದಿನಿ ಬರ್ತದ ಬಾರಿ ಕೊಂಡು ಸಮಯಕ್ಕೆ ಸರಿಯಾದ ಬರ್ತದೆ ವಿಜ್ಞಾಪನ ಪತ್ರ ಬಿಡುಗಡೆ ಬಂತನಂಚಿನ ಎಂಕಲ್ನ ಹಿರಿಯರು ಎಲ್ಲ ಮಾರ್ಗದರ್ಶಕರು ಎಲ್ಲ ಕ್ಲಾಸ್ಮೇಟ್ ಆಯ್ನಂಚಿನ ರಾಜಾರಾಮ್ ಭಟ್ರಿಗೆ ಯಾನು ಸೋಲೈಸಲು ಸಲ್ಲುವಂತ ಅಂಚನೆ ಎಂಕಲ್ ಮಿತ್ತು ಪ್ರೀತಿ ಇದೆ ಮಸ್ತ್ ದೂರ ಹೊಡೆದು ಬಂಗಿದರ ಗುರ್ತದ ಕುಟುಂಬ ಸಂಸಾರ ಬೈತೇನೆ ಅಕ್ಲ ಹಕ್ಕದ ಬರೋಡಾಯನ ಅಣ್ಣ ಪಾಪ ಕಾಂಡೆ ಶಶಿಧರನ್ನೇ ಯಾನ ಲಕ್ಕನಾಗ ಅರ್ಪಿದಾರ್ದ ಆಗ್ತದೆ ಅಂಜನ ಸಂಸಾರಗೂ ಅವತ್ತಂದ್ರೆ ಅಕ್ಕಳು ಒಂಜಿ ಮಲ್ಲ ಒಂಜಿ ದೇಣಿಗೆ ಕೊರ್ಪು ನೆಟ್ಟುಲ್ಲೇರಿ ಆ ವೈದ್ಯನಾಥನ ಬೆರಿಸಾಯ ಅಕ್ಲೆ ಉಪ್ಪಾಡು ಬಂದು ಬೈದಿನಂಚಿನ ಅಕ್ಕ ಬಂಗಿದರ ಹುಟ್ಟದ ಸಂಸಾರಗಳ ಯಾನು ಅಭಿನಂದನೆ ಸಲ್ಲಿಸವನ್ನಲ್ಲೇ ಅಂಚನೆ ವೇದಿಕೆ ಪುನಃ ಮಾತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂಚನೆ ಹಿರಿಯಕ್ಕಳು ಮಾತರೆ ಅಕ್ಲ ಮಕ್ಕಳ ಪುದಾರ ಬಂದ್ರೆ ಮಾತರೆಗಳ ಒಂದೇ ಪಾತ್ರ ಸೋಲೈತ್ ಸೊಲ್ಮೆ ತಂದವನ್ನಲ್ಲೇ ಅಂಚನೆ